ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಇವತ್ತು ನಾವು ಈ ಹೋಮ್ ಸೆಷನ್ 70ರಲ್ಲಿ ನಾವೇನು ನೋಡ್ತಾ ಇದ್ದೀವಿ ಅಂತ ಹೇಳಿದರೆ, ಕೇರ್ ಆಫ್ ಎಲ್ಡರ್ಲಿ ಪೀಪಲ್ ಪಾರ್ಟ್ 2ನಲ್ಲಿ ನಾವು ನೋಡ್ತಾ ಬಂದ್ವಿ. ಕೇರ್ 1ನಲ್ಲಿ ನಾವೇನೇನು ನೋಡಿದ್ವಿ, ಅದಕ್ಕೆ ತಕ್ಕಂತೆ ಕೇರ್ 2ನಲ್ಲಿ ನಾವೇನೇನು ನೋಡ್ತಾ ಇದ್ವಿ, ಅವರಿಗೆ ತುಂಬ ಅವಶ್ಯಕವಾಗಿ ಅವ್ರಿಗೆ ಗಮನ ಹರಿಸ್ತಕ್ಕಂಥದ್ದನ್ನು. ಈಗ ಅವರು ಫಿಸಿಕಲಿ ಮತ್ತು ಸೈಕಾಲಜಿಕಲಿ ಅಂತ ಹೇಳಿದರೆ, ದೈಹಿಕವಾಗಿ ಮಾನಸಿಕವಾಗಿ ಅವ್ರ ಜೀವನ ಹೇಗೆ ಒಂದು ಫ್ಯಾಕ್ಟರ್ಸ್ ಕ್ಯಾನ್ ಬಿ ಪ್ರೊವೈಡೆಡ್ ಬೈ ದಿ ಸರ್ವಿಸ್ ಸಿಗ್ತಾ ಇದೆ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕಾದಂಥ ಅಂಶ. ದೈಹಿಕವಾಗಿ ಮಾನಸಿಕವಾಗಿ ಅವರು ನಿಜವಾಗಿಯೂ ಅವರ ಜೀವನ ಒಂದು ಹೇಗೆ ಆ ಜೀವನದ ಒಂದು 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 ಗುಣಮಟ್ಟವಾದ ಒಂದು ಅಂಶಗಳು ಇದ್ದಾವೆ ಅಂತಕ್ಕಂಥ ಅಂಶವನ್ನು ಪ್ರೊವೈಡ್ ಮಾಡಿದ್ದಾರೆ ಅಂತಕ್ಕಂಥ ಅಂಶ ಸರ್ವಿಸ್ ಸಿಕ್ಕಿದೆ ಅಂತಂದೇಳಿ ಈ ಸರ್ವಿಸಿಂದ ನಾವು ನೋಡಬೇಕಾದಂಥ ಅಂಶ. ಡೇ ಸೆಂಟರ್ಸ್ ಅಂತಕ್ಕಂಥದ್ದು ನಾವೇನು ಕರಿತೀವಿ, ಹೀಗೆ ಕ್ಯಾನ್ ಬಿ ಪ್ರೊವೈಡೆಡ್ ಬೈ ಈ ಲೋಕಲ್ ಅಥಾರಿಟೀಸ್ ಅಂತಕ್ಕಂಥದ್ದು ಏನಿದೆ. ಈಗ ಲೋಕಲ್ ಅಥಾರಿಟೀಸ್ ಈ ಸ್ಥಳೀಯವಾದಂಥ ಅಧಿಕಾರ ಇರತಕ್ಕಂಥದ್ದು ಏನಿದೆ ಅಂತ ಹೇಳಿದರೆ, ಆ್ಯಂಡ್ ವಾಲಂಟ್ರಿ ಆರ್ಗನೈಜೇಷನ್ಸ್ ಇವೆರಡೂ ಕೂಡ ಹೇಗೆ ಸಚ್ ಆಸ್ ಏಜ್ UK ಅಂದರೆ ಯೂಜ್ ಟು ಬಿ ಏಜ್ ಕನ್ಸರ್ನ್ ಅಂತಕ್ಕಂಥದ್ದನ್ನು ಅವರು ಇದರಲ್ಲಿ ಇನ್ವಾಲ್ವ್ ಆಗಿ ಈ ಸ್ಥಳೀಯವಾದಂಥ ಅಧಿಕಾರ ಇರತಕ್ಕಂಥದ್ದು ಮತ್ತು ಪ್ರತ್ಯೇಕವಾಗಿ ಈ ಒಂದು ಸಂಘಟನೆ ಅಂತಕ್ಕಂಥದ್ದು ಏನಿದೆ, ಆರ್ಗನೈಜೇಷನ್ಸ್ ಅಂತಕ್ಕಂಥವೇನಿದೆ, ವಾಲಂಟ್ರಿ ಆರ್ಗನೈಜೇಷನ್ಸ್, ಅವು ಯಾವ ಥರ ಕೆಲಸ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನು ಗಮನಿಸಬೇಕಾಗುತ್ತೆ ವೃದ್ಧರನ್ನು. ಆಮೇಲೆ ಅಸಸ್ ದಿಸ್ ಡೇ ಸೆಂಟರ್ಸ್ ಕೆನ್ ಬಿ ಬೈ ಅಂದರೆ ಈ ಕೇರ್ ಸೆಂಟರ್ಸ್ ಗಮನಿಸ್ತಕ್ಕಂಥದ್ದು. ಈಗ ಸೆಲ್ಫ್ ಆರ್ ದಿ ಥರ್ಡ್ ಪಾರ್ಟಿ ರೆಫರಲ್ ನೋಡೋದು ಹೋದರೆ, ಆ ಕ್ಲೈಂಟ್ ಅಥವಾ ರಿಲೇಟಿವ್ ಮೇಕ್ಸ್ ರಿಕ್ವೆಸ್ಟ್ ಫಾರ್ ದಿ ಡೇ ಕೇರ್ ಅಂದರೆ ಅವ್ರದ್ದು ಆ ಗಮನ ಹರಿಸ್ತಾರ. ಆ ಒಂದು ಗಮನ ಹರಿಸಿದಂಥ ಸಂದರ್ಭದಲ್ಲಿ ಆ ಸೋಷಿಯಲ್ ವರ್ಕರು ಇವರು ಪ್ರೊಫೆಷನಲ್ ಇವರು ಪ್ರೊಫೆಷನಲ್ ಹೇಗಿದ್ದಾರೆ ಅಂತಕ್ಕಂಥದ್ದನ್ನು ಅವರು ಒಂದು ಶಿಫಾರಸ್ ಮಾಡ್ಬೋದು. ಯಾಕೆಂತ ಹೇಳಿದ್ರೆ, ಶಿಫಾರಸ್ ಮಾಡಿದಂಥ ಸಂದರ್ಭದಲ್ಲಿ ಸೋಷಿಯಲ್ ವರ್ಕರು ಅವ್ರಿಗೆ ಅದಕ್ಕೆ ತಕ್ಕಂತೆ ಅವ್ರಿಗೇನು ನೀಡ್ಸನ್ನು ನಾವು ಕೊಡ್ಬೋದು, ಅಥವಾ ಹೇಗೆ ಅವರಲ್ಲಿ ಪ್ರೊಫೆಷನಲ್ ಹೇಗಿದ್ದಾವೆ ಅಂತಕ್ಕಂಥದ್ದನ್ನು ನಾವು ಗಮನ ಹರಿಸ್ತಕ್ಕಂಥದ್ದನ್ನು ನೋಡ್ತಾ ಬರ್ತೀವಿ. ಆಮೇಲೆ ರೆಸಿಡೆನ್ಷಿಯಲ್ ಹೋಮ್ಸ್ ಪ್ರೊವೈಡ್ ಇರ್ತಕ್ಕಂಥದ್ದು ಏನಿದೆ ಅಂತ ಹೇಳಿದರೆ, ರೆಸಿಡೆನ್ಷಿಯಲ್ ಹೋಮ್ಸ್ ಅದರಲ್ಲಿ ಲಾಂಗ್ ಟರ್ಮ್ ತನಕ ಏನಾಗಿದೆ ಅಂತ ಹೇಳಿದ್ರೆ, ದೀರ್ಘಾವಧಿ ತನಕನ ಅವ್ರಿಗೆ ಅಲ್ಲಿ ವಾಸ ಮಾಡಲಿಕ್ಕೆ ವಸತಿ ಗೃಹಗಳು ಅಂತಕ್ಕಂಥದ್ದು ನಾವೇನು ಕರಿತೀವಿ. ತುಂಬ ಏಜ್ ಆದಂಥ ಇವ್ರಿಗೆ ಅಂದರೆ ಅವ್ರಿಗೆ ವಾಸ ಮಾಡಲಿಕ್ಕೂ ಅವ್ರಿಗೆ ಅಲ್ಲಿ ಇಲ್ಲದೆ ಇರತಕ್ಕಂಥವ್ರಿಗೆ ಏನಾಗಿದೆ, ಎಲ್ಲೂ ಸ್ವಂತ ಮನೆಗಳಿಲ್ಲ ಅಂತ ಅನ್ನೋದಕ್ಕೆ ಆಗ ಇಂಥ ಒಂದು ರೆಸಿಡೆನ್ಷಿಯಲ್ ಹೋಮ್ಸು ಅಗತ್ಯವಾಗಿ ನೀಡ್ತಕ್ಕಂಥದ್ದು. ಆಮೇಲೆ ಈ 24 ಗಂಟೆನಲ್ಲೂ ಕೂಡ ಏನಾಗಿದೆ ಅಂತ ಹೇಳಿದರೆ, ಈ 24 hours ಕೇರ್ ರೆಸಿಡೆನ್ಷಿಯಲ್ ಹ್ಯಾವ್ ಓನ್ ಬೆಡ್ರೂಮ್ ಇರ್ಬೋದು, ವಿತ್ ಸಮ್ ಪರ್ಸನಲ್ ಎಫೆಕ್ಟ್ಸ್ ಅಂತಕ್ಕಂಥದ್ದು ಇರ್ಬೋದು, ಪರ್ಸನಲ್ ಎಫೆಕ್ಟ್ಸ್. ಹಾಗೆ ಯೂಶ್ವಲಿ ಓನ್ ಟಾಯ್ಲೆಟ್, ಆಮೇಲೆ ಬಾತ್ರೂಮ್ ಇರ್ಬೋದು ಅಟ್ಯಾಚ್, ಆಮೇಲೆ ಪ್ರೊವೈಡ್ ದಿಸ್ ಮೀಲ್ಸ್ ಆ್ಯಂಡ್ ಲಾಂಡ್ರಿ ಸರ್ವಿಸ್ ಇರ್ಬೋದು, ಬಟ್ಟೆಗಿರ್ಬೋದು, ಅಥವಾ ಊಟಕ್ಕೆ ಸಂಬಂಧಪಟ್ಟಂಥ, ಬಾತ್ರೂಮ್ಗೆ ಸಂಬಂಧಪಟ್ಟಂಥದ್ದು, ಶೌಚಾಲಯಕ್ಕೆ ಸಂಬಂಧಪಟ್ಟಂಥದ್ದು ಏನಾಗಿದೆ ಅಂತ ಹೇಳಿದರೆ, ಇದು ರೆಸಿಡೆನ್ಷಿಯಲ್ ನೀಡ್. ಇದನ್ನು ವಾಚ್ ಮಾಡ್ತಕ್ಕಂಥದ್ದು. ಆಮೇಲೆ TV ವಾಚ್ ಮಾಡ್ತಕ್ಕಂಥದ್ದು, ಅವರು ಅದರಲ್ಲಿ ಅವರು ದೇರ್ ಆಕ್ಟಿವಿಟೀಸ್ ಏನಲ್ಲಿ ತೊಡಗಿಕೊಂಡಿದ್ದಾರೆ ಅಂತಕ್ಕಂಥ ಅಂಶವನ್ನು ಗಮನಿಸಬೇಕು ಆಗಿರ್ತದೆ. ಆಮೇಲೆ ಹೆಲ್ಪ್ಸ್ ಟು ಗಿವನ್ ನೀಡೆಡ್ ಏನಿದೆ ಅಂತಂದೇಳಿ, ಅವಶ್ಯಕವಾಗಿ ನೀಡೆಡ್ ಭಾಳ ಅಗತ್ಯತೆ ಅಂತಕ್ಕಂಥದ್ದು ಅಂತ ಹೇಳಿದರೆ ಅವ್ರಿಗೆ, ಈಗ ಉದಾಹರಣೆ ಬಾತಿಂಗ್ ಇರ್ಬೋದು, ಟಾಯ್ಲೆಟಿಂಗ್ ಇರ್ಬೋದು, ಗೆಟ್ಟಿಂಗ್ ಡ್ರೆಸ್, ಇವೆಲ್ಲ ತುಂಬ ಏನಾಗಿದೆ ಏಜ್ ಆದಂಥ ಸಂದರ್ಭದಲ್ಲಿ ಭಾಳ ಕಷ್ಟ. ಶೌಚಾಲಯದಿರ್ಬೋದು, ಸ್ನಾನದಕ್ಕೆ ಇರ್ಬೋದು, ಡ್ರೆಸ್ಗಳದ್ದು ಹಾಕೊಳ್ತಕ್ಕಂಥ ಇರ್ಬೋದು, ಆಮೇಲೆ ಅವರಿಗೆ ಗೋಯಿಂಗ್ ಟು ಬೆಡ್ ಅಂದರೆ ಏರ್ ಡ್ರೆಸ್ಸಸ್ ಇರ್ಬೋದು, ಆಮೇಲೆ GPS ಇರ್ಬೋದು, ಆಮೇಲೆ ಅದಕ್ಕೆ ತಕ್ಕಂತೆ ಆಪ್ಟಿಕಲ್ಸು ಸಮಟೈಮ್ಸ್ ಏನಾಗಿದೆ ಅಂತ ಹೇಳಿದರೆ, ಕನ್ನಡಕದ್ದೇ ಸಂಬಂಧಪಟ್ಟಂತೆ ಪ್ರೊವೈಡ್ ದಿ ಸರ್ವಿಸಸ್ ವಿತ್ ಇನ್ ದಿ ಹೋಮ್. ಅಂದರೆ ಆ ಹೋಮ್ಗೆ ಒಂದು ಸರ್ವಿಸ್, ಒಂದು ಸೇವೆ ಮಾಡತಕ್ಕಂಥದ್ದು. ಆಮೇಲೆ ಸ್ಟಾಫ್ ಆರ್ ಯೂಶಲಿ ಹೆಲ್ತ್ ಕೇರ್ ಅಸಿಸ್ಟೆನ್ಸಿ ನೋಡ್ತಕ್ಕಂಥದ್ದನ್ನು. ಆಮೇಲೆ ಕೆಲವು ಸಂದರ್ಭಗಳಲ್ಲಿ
ಈ ಗುಣಮಟ್ಟದ ನರ್ಸ್ಗಳನ್ನು ಡ್ಯೂಟಿನಲ್ಲಿ ಅವರು ನೀಡ್ತಕ್ಕಂಥದ್ದು. ಆಮೇಲೆ ಮೆಡಿಸನ್ ಥ್ರೂ ಸಮ್ ಕ್ಲೈಂಟ್ ಕೆನ್ ದಿಸ್ ಫಾರ್ ದೆಮ್ಸೆಲ್ಫ್, ಇವ್ರು ಈ ಥರದಲ್ಲಿ ಮಾಡ್ತಕ್ಕಂಥ ಅಂಶವನ್ನು ನಾವು ನೋಡ್ತಾ ಬರ್ತೀವಿ. ಆಮೇಲೆ ಪ್ರತಿ ರೂಮ್ಗೂ ಕೂಡ ಏನಾಗಿದೆ, ಅದರಲ್ಲಿ ಆರ್ಮ್ಲಿ ಸಿಸ್ಟಮ್ ಅಂತಕ್ಕಂಥದ್ದನ್ನು ಕ್ಲೈಂಟ್, ಆಮೇಲೆ ಅವ್ರಿಗೆ ಅಸಿಸ್ಟೆನ್ಸಿ ಇಫ್ ರೆಕ್ವೈರ್ಡ್, ನಿಜವಾಗೂ ಅವ್ರಿಗೇನು ಬೇಕಾಗಿದೆ ಈ ಪರ್ಸನಲೈಸ್ಡ್ ಆಗಿ ನಾವು ನೋಡ್ತಕ್ಕಂಥದ್ದನ್ನು. ಆಮೇಲೆ ಚಿಕ್ಕದ ಒಂದು ಐಟಮ್ಸ್ಗಳು ಇರ್ಬೋದು ಅಂತ ಹೇಳಿದರೆ, ಫರ್ನಿಚರ್ ಇರ್ಬೋದು, ಫೋಟೋಗ್ರಾಫ್ಸ್ ಇರ್ಬೋದು. ಹಾಗೆಯೇ ಯೂಶ್ವಲಿ ಇನ್ ರಿಸೆಂಬಲ್ಸ್ ಫ್ಯಾಮಿಲಿ ಅಟ್ಮಾಸ್ಫಿಯರ್ ಇರ್ಬೋದು. ಆಮೇಲೆ ಫ್ಯಾಮಿಲಿ ಮೆಂಬರ್ಸ್ ಆರ್ ಆಲ್ಸೋ ಎನ್ಕರೇಜ್ಡ್ ಟು ವಿಸಿಟ್ ಅಂತಕ್ಕಂಥದ್ದನ್ನು ಅವ್ರಿಗೆ ಸಹಾಯ ಮಾಡ್ತಕ್ಕಂಥದ್ದು ಇರ್ಬೋದು. ಇದೆಲ್ಲ ನೋಡ್ತಕ್ಕಂಥದ್ದು. ಆಮೇಲೆ ಅವರು ಬರ್ತ್ಡೇಸ್ ಆರ್ ಸೆಲೆಬ್ರೇಟೆಡ್, ಹುಟ್ಟುಹಬ್ಬಗಳನ್ನು ಆಚರಣೆ ಮಾಡ್ತಕ್ಕಂಥ ಸಂದರ್ಭ. ಸಮ್ ರೆಸಿಡೆನ್ಷಿಯಲ್ ಹೋಮ್ಸ್ ಟು ಪ್ರೊವೈಡೆಡ್, ಅವರಿಗೆ ಮಾಡ್ತಕ್ಕಂಥ ಬೈ ದಿ ಲೋಕಲ್ ಅಥಾರಿಟೀಸಿಂದ. ಬಟ್ ಮೋಸ್ಟ್ ಆರ್ ನಾವು ಪ್ರಿವೆಂಟ್ಲಿ ರನ್ ಆ್ಯಂಡ್ ಪ್ರಿವೆಂಟ್ಲಿ ಫಂಡೆಡ್, ಅದನ್ನ ಪ್ರೊವೈಡ್ ಮಾಡ್ತಕ್ಕಂಥದ್ದು. ಓಕೆ. ಆಮೇಲೆ ಸಮ್ ಆರ್ ರನ್ ಬೈ ವಾಲಂಟ್ರಿ, ನಾಟ್ ಫಾರ್ ಪ್ರಾಫಿಟ್. ಅಂದರೆ ಅದು ಪ್ರಾಫಿಟ್ಟಿಗಾಗಿ ಅಂತಂದು ಏನಲ್ಲ, ವಾಲಂಟ್ರಿ ಆಗಿ ಮಾಡ್ತಕ್ಕಂಥ ಆರ್ಗನೈಜೇಷನ್ಸ್ ಏನಿದೆ ಅಂತ ಹೇಳಿದರೆ ರಿಟ್ರೀಟೆಡ್ ಸರ್ವಿಸ್ ಮ್ಯಾನ್ಗೆ ಹೋಮ್ಸ್ಗೆ ಮಾಡ್ತಕ್ಕಂಥದ್ದನ್ನು ನೋಡ್ತಾ ಬರ್ತೀವಿ. ಇನ್ ಆಲ್ ದಿ ಹೋಮ್ಸ್ ಏನಿದೆ ಅಂತ ಹೇಳಿದರೆ ಸಮ್ ರೆಸಿಡೆನ್ಷಿಯಲ್ ಆರ್ ದಿ ಸಪೋರ್ಟೆಡ್ ಬೈ ಲೋಕಲ್ ಅಥಾರಿಟಿ. ಅಂದರೆ ಈ ಸ್ಥಳೀಯ ಏನು ಅಥಾರಿಟಿ ಏನಿದೆ, ಅಧಿಕಾರಗಳು ಅಥವಾ ಸರ್ಕಾರಗಳು, ಸ್ಥಳೀಯ ಸರ್ಕಾರಗಳಂತ ನಾವೇನು ಕರಿತೀವಿ, ಲೋಕಲ್ ಅಥಾರಿಟೀಸ್, ಆ ಕಡೆಯಿಂದ ಏನಾಗಿದೆ ಅಂತ ಹೇಳಿದರೆ ಈ ಸಪೋರ್ಟ್ ಮಾಡ್ತಕ್ಕಂಥದ್ದನ್ನು ಸಮ್ ರೆಸಿಡೆನ್ಷಿಯಲ್ಗೆ. ವೈಲ್ಸ್ ಸಮ್ ಪೀಪಲ್ ಪೇ ಆಲ್ ದಿ ಫೀ ದೆಮ್ಸೆಲ್ಫ್ ಆಗ್ಬೋದು, ಇಫ್ ಯಾ ಮೋರ್ ಮನಿ, ಜಾಸ್ತಿ ಇರ್ತಕ್ಕಂಥದ್ದು. ಆಮೇಲೆ ನರ್ಸಿಂಗ್ ಹೋಮ್ಸ್ ಇರ್ಬೋದು. ನರ್ಸಿಂಗ್ ಹೋಮ್ಗಳಲ್ಲೂ ಕೂಡ ಏನಾಗಿದೆ ಅಂತ ಹೇಳಿದ್ರೆ ಪ್ರೊವೈಡ್ ದಿ, ಇದಕ್ಕೆ ಇವರಿಗೆ ಅಂತಲೇ ಒಂದು ಸರ್ವಿಸ್ ಮಾಡ್ತಕ್ಕಂಥದ್ದನ್ನು ಇರ್ಬೋದು, ವೃದ್ಧರಿಗೆ ಸಂಬಂಧಪಟ್ಟಂತೆ. ರೆಸಿಡೆನ್ಷಿಯಲ್ ಹೋಮ್ಗೆ ಬಟ್ ಅಂತ ಏನಾಗಿದೆ ಅಂತ ಹೇಳಿದ್ರೆ ಸ್ಪೆಷಲೈಜೇಷನ್ ಆಗಿ ನೋಡ್ತಕ್ಕಂಥದ್ದನ್ನು, ಅವ್ರಿಗೆ ಏನು ನಿಜವಾಗೂ ಇದೆ ಅಂತಕ್ಕಂಥದ್ದನ್ನು. ರೆಸಿಡೆನ್ಸಿ ಟು ಹ್ಯಾವ್ ದಿ ಗ್ರೇಟರ್ ಹೆಲ್ತ್ ಪ್ರಾಬ್ಲಮ್, ಅದು ನಿಜವಾಗೂ ಗ್ರೇಟರ್ ಹೆಲ್ತ್ ಪ್ರಾಬ್ಲಮ್ ಏನಿದೆ ಅಂತಕ್ಕಂಥದ್ದನ್ನು ಗಮನ ಹರಿಸ್ತಕ್ಕಂಥದ್ದನ್ನು ನೋಡ್ತಾ ಬರ್ತೀವಿ. ಈ ಅನೇಕ ಉದಾಹರಣೆಗಳನ್ನು ನಾವು ನೋಡೋದಾದರೆ, ಅವ್ರಿಗೆ ಸಂಬಂಧಪಟ್ಟಂತೆ ಸ್ಟ್ರೋಕ್ಸ್ ಅಂತಕ್ಕಂಥದ್ದು ನಾವೇನು ಕರಿತೀವಿ, ಹ್ಯಾಡ್ ಸ್ಟ್ರೋಕ್ಸ್, ಅವರು ಸೇವರ್ಲಿ ಡಿಸಬಲ್ಡ್ ಇರ್ಬೋದು, ಅಥವಾ ದೆಮ್ಸೆಲ್ಫ್ ಇಲ್ಲೆಸ್ ಇರ್ತಕ್ಕಂಥ ಒಂದು ಕಾಯಿಲೆ ಇರ್ತಕ್ಕಂಥದ್ದು, ಟರ್ಮಿನಲ್ ಒಂದು ಕಾಯಿಲೆ ಇರ್ತಕ್ಕಂಥ, ಪ್ರೊವೈಡ್ ದಿಸ್ ಎಕ್ಸ್ಟ್ರಾ ಕೇರ್. ಅವ್ರಿಗೇನಾಗಿದೆ ಅಂಥವ್ರಿಗೆ ಎಕ್ಸ್ಟ್ರಾ ಕೇರ್ ಮಾಡಲಿಕ್ಕೆ ಏನಾಗಿದೆ ಅಂತ ಹೇಳಿದ್ರೆ ಹೆಚ್ಚು ಅವ್ರಿಗೆ ಒಂದು ಸೇವೆ ಒದಗಿಸ್ಕೊಡ್ಲಿಕ್ಕೆ ಆ ಗುಣಮಟ್ಟದಲ್ಲಿರ್ತಕ್ಕಂಥ ಒಬ್ಬ ನರ್ಸ್ ಸ್ಟಾಫನ್ನು ಪ್ರೊವೈಡ್ ಮಾಡ್ತಕ್ಕಂಥದ್ದು. ಇವೆಲ್ಲ ಏನಾಗಿದೆ ಅಂತ ಹೇಳಿದ್ರೆ ಅಷ್ಟು ಮಾಡಿದರೆ ಅವರು ನಿಜವಾಗೂ ಅವ್ರೊಂದು ಕೇರ್ ಅಂತಕ್ಕಂಥದ್ದನ್ನು ಬರುತ್ತೆ. ಆಮೇಲೆ ನರ್ಸಿಂಗ್ ಹೋಮ್ ಚಾರ್ಜಸ್, ಹೈಯರ್ಸ್ ಫೀಸ್ ಅಂತ ರೆಸಿಡೆನ್ಷಿಯಲ್ ಹೋಮ್ಸ್ ಇರ್ಬೋದು. ಹೆಚ್ಚು ಫೀ ಅವ್ರಿಗೆ ಹೆಚ್ಚು ಫೀಸನ್ನು ಅವ್ರಿಗೆ ಆಗ್ತಕ್ಕಂಥದ್ದು. ಅದು ಅಲ್ಲ, ಅದು ಕವರ್ ಕಾಸ್ಟ್ ಆಫ್ ದಿಸ್ ಮೋರ್ ಸ್ಪೆಷಲೈಸೇಷನ್ ಕೇರ್ ಪ್ರೊವೈಡೆಡ್ ಆದಂಥ ಸಂದರ್ಭದಲ್ಲಿ. ಅಸಸ್ ದಿ ರೆಸಿಡೆನ್ಷಿಯಲ್ ಆ್ಯಂಡ್ ನರ್ಸಿಂಗ್ ಹೋಮ್ ಡಿಪೆಂಡ್ಸ್ ಆನ್ ಹೂ ಈಸ್ ದಿ ಪೇಯಿಂಗ್ ಫೀ. ಈ ಪೇಯಿಂಗ್ ಫೀಸಸ್ ಅಂತಕ್ಕಂಥದ್ದು ಏನಿದೆ ಅಲ್ಲಿ ರೆಸಿಡೆನ್ಷಿಯಲ್ ನರ್ಸಿಂಗ್ ಹೋಮ್ಸ್ ಡಿಪೆಂಡ್ಸ್ ಆನ್ ಇದರಲ್ಲಿ. ಈಗ ಯಾರು ಜನಗಳು ಅದನ್ನು ಈ ಫೀ ಅಸೆಸ್ ಮಾಡ್ತಾರೆ ಅಥವಾ ಅಪ್ಲೈಯಿಂಗ್ ದಿ ಡೈರೆಕ್ಟ್ಲಿ ಟು ಹೋಮ್ ಫಾರ್ ದಿಸ್, ದೋಸ್ ಪೀಪಲ್ who will be founded by social service assessed by this needs assessment carried out by the social worker ಅಂತಂದು ಹೇಳ್ಬಿಟ್ಟು ನಾವೇನು ಹೇಳ್ತೀವಿ ಅದೆಲ್ಲ ಮಾಡಬೇಕಾಗುತ್ತೆ. ಆಮೇಲೆ ಈ ಸಮ್ಮರಿನಲ್ಲಿ ನಾವು ಒಂದು ಮೇನ್ ಒಂದು ಟೈಪ್ಸ್ ಆಫ್ ದಿ ಸರ್ವಿಸ್ ಪರ್ಸನ್ಸ್ ಅಂದರೆ ಅನೇಕ ವಿಧದಲ್ಲಿರ್ತಕ್ಕಂಥ ಸೇವೆ ಮಾಡ್ತಕ್ಕಂಥ ಜನಗಳೇನಿದ್ದಾರೆ, ಪ್ರಾವಿಷನ್ಸ್ ಮಾಡ್ತಕ್ಕಂಥದ್ದು ಎಲ್ಡರ್ಲಿ ಪೀಪಲ್ಗೆ. ಅದು ಈಗ ಉದಾಹರಣೆ ನೀಡ್ಸ್ ನರ್ಸ್
ನೀಡ್ ಅಸೆಸ್ಮೆಂಟ್ಸ್ ಅಂತಕ್ಕಂಥದ್ದು ಏನಿದೆ ಅಂತ ಹೇಳಿದರೆ, ಡೊಮೆಸ್ಟಿಕೇಟ್ರೀಸ್ ಕೇರ್ ಡೇ ಸೆಂಟರ್ಸ್, ರೆಸಿಡೆನ್ಷಿಯಲ್ ಕೇರು ಅಥವಾ ಹೋಮ್ ನರ್ಸಿಂಗ್ ಹೋಮ್ಸು, ಇವೆಲ್ಲ ಅವರಿಗೆ ಪ್ರೊವೈಡ್ ಮಾಡ್ತಕ್ಕಂಥ ಅಂಶ. ಈ ಮೂಲಕವಾಗೂ ಕೂಡ ಅವರಿಗೆ ಒಂದು ಸೇವೆ ಮಾಡ್ಬೋದು ಅಂತಕ್ಕಂಥದ್ದನ್ನು ನೋಡ್ತಾ ಬರ್ತೀವಿ.